ವೃತ್ತ ಉಳ್ಳಾಲ ಮೊಗವೀರಪಟ್ನ ಅನುದಾನಿತ ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆಡು ಉಳ್ಳಾಲ ನಗರಸಭೆ ತನ್ನಿರೆಲ್ಡು ಸ್ವಚ್ಛ ಭಾರತ್ ಮಿಷನ್ ಅಭಿಯಾನದಡಿಟ್ಟು ಬೀಟ್ ಏರ್ ಪೊಲ್ಯೂಷನ್ ದೇಯೋದ್ದೇಶಡು ಪರಿಸರ ದಿನಾಚರಣೆಯನ್ನು ಗುರುವಾರ ಕಂಡು ನಡಪಾಯಿರು. ಉಳ್ಳಾಲ ನಗರಸಭೆ ತನ್ನಿರೆಲ್ಡು ಸ್ವಚ್ಛ ಭಾರತ್ ಮಿಷನ್ ಅಭಿಯಾನದಡಿಟ್ಟು ಬೀಟ್ ಏರ್ ಪೊಲ್ಯೂಷನ್ ದೇಯೋದ್ದೇಶಡು ಪರಿಸರ ದಿನಾಚರಣೆಯನ್ನು ಉಳ್ಳಾಲ ಮೊಗವೀರಪಟ್ನ ಅನುದಾನಿತ ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆಡು ಗುರುವಾರ ಕಾಂಡೆ ನಡಪಾಯಿರು. ಉಳ್ಳಾಲ ನಗರಸಭಾ ಆಯುಕ್ತರು ಶ್ರೀ ಶ್ರೀನಿವಾಸ್ ಮೂರ್ತಿ ದೈಕ್ ನೀರ್ ಪಾಡ್ನ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊರಿಯರು. ಅವರದು ಬೊಕ್ಕ ರಕ್ತ ಚಂದನ ದೈನು ನಡೆಯರು. ಕಾರ್ಯಕ್ರಮದ ಪಾಲ್ಪಡೆಯಿನ ನಗರಸಭಾ ಪರಿಸರ ಅಭಿಯಂತರರು ನವ್ಯಶ್ರೀ ವಾಹನಲಿರ್ದು ಕಾರ್ಖಾನೆಲಿರ್ದು ಪ್ರಮುಖವಾದ ವಾಯು ಮಾಲಿನ್ಯ ಉಂಡಾಪನು ಇಂದಿರ್ದು ನಮಕ್ ಅಸ್ತಮ ಶ್ವಾಸದೆಪ್ಪೆರ ತೊಂದರೆ ಆಪುನಿ ಇಂಚಿತಿ ಸೀಕಲು ಬರ್ಪುನು ಪಂಡ ತೆರಿಪಾಯರು. ಇದರಿಂದ ಏರ್ ಪೊಲ್ಯೂಷನ್ ಆಗ್ತದೆ. ಬಟ್ ಏರ್ ಪೊಲ್ಯೂಷನ್ ಯಾವ ಲೆವೆಲ್ಗೆ ರೀಚ್ ಆಗಿದೆ ಅಂದರೆ 5 ಮಂದಿ ಮಕ್ಕಳಲ್ಲಿ 3 ಜನ ಮಕ್ಕಳಿಗೆ ಆಸ್ತಮಾ ಅನ್ನೋದು ತುಂಬ ಕಾಮನ್ ಆಗ್ತಿದೆ. ಬ್ಯಾಂಗ್ಳೂರು ಆ ಥರ ದೊಡ್ಡ ದೊಡ್ಡ ಸಿಟೀಸಲ್ಲಿ ಇದು ಮೇಜರ್ಲಿ ಆಗ್ತಿರೋದೇ ವೆಹಿಕಲ್ ಎಕ್ಸಾಸ್ಟಿಂದ, ಅಂದರೆ ವಾಹನಗಳಿಂದ ಮತ್ತು ಕಾರ್ಖಾನೆಗಳಿಂದ. ಇದರಿಂದ ಯಾವ ಥರ ನಮ್ಮ ಆರೋಗ್ಯಕ್ಕೆ ತೊಂದರೆ ಆಗ್ತಾ ಇದೆ ಅಂದರೆ, ಒಂದು ಅಸ್ತಮಾ, ಇನ್ನೊಂದು ರೆಸ್ಪಿರೇಟರಿ ಪ್ರಾಬ್ಲಮ್ಸ್, ಉಸಿರಾಡಲಿಕ್ಕೆಲ್ಲ ತೊಂದರೆ ಆಗೋದು, ನೇಸಲ್ ಆ್ಯಕ್ಟಿವಿಟೀಸಿಂದ, ಮತ್ತು ನಿಮೋನಿಯಾ ಆಗುತ್ತೆ, ಮತ್ತು ಐಸ್ ಇರಿಟೇಷನ್, ನೋಸ್ ಇರಿಟೇಷನ್, ಇದೆಲ್ಲ ಆಗೋದು ಏರ್ ಪೊಲ್ಯೂಷನಿಂದ. ಈ ಏರ್ ಪೊಲ್ಯೂಷನ್ನ ನಾವು ಹೇಗೆ ತಡೆಗಟ್ಟಬಹುದು? ಒಬ್ಬರೇ ಒಂದು ಕಾರ್ ಹೋಗೋದು ಅದು ಎಲ್ಲ ಬೇಡ. ಬಸ್ಸಸ್, ಟ್ರೈನ್ ಆ ಥರ ಯೂಸ್ ಮಾಡಿದ್ರೆ ಸೇಮ್ ವೆಹಿಕಲ್, ಸೇಮ್ ಫ್ಯೂಯಲ್, ಬಟ್ ನಂಬರ್ ಆಫ್ ಪೀಪಲ್ ಜಾಸ್ತಿ ಹೋಗ್ಬೋದು, ಹೌದಲ್ವಾ? ಸೊ ಇದರ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಡಾಪ್ಟ್ ಮಾಡಿಕೊಂಡ್ರೆ ನಾವು ಏರ್ ಪೊಲ್ಯೂಷನ್ ರೆಡ್ಯೂಸ್ ಮಾಡ್ಬೋದು. ಅದು ವೆಹಿಕಲ್ಸ್ಗೆ. ಮತ್ತು ಈ ವೆಹಿಕಲ್ಸ್ದು ಎಮಿಷನ್ ಟೆಸ್ಟ್ ಮಾಡಿಸ್ಬೇಕು. ನೀವೆಲ್ಲ ಕೇಳಿರ್ತೀರ 6 months once ವೆಹಿಕಲ್ ಎಮಿಷನ್ ಟೆಸ್ಟ್ ಮಾಡಿಸ್ತಾರೆ ಅಂತ. ಅಂದರೆ ಎಂಜಿನ್ ಕೆಪಾಸಿಟಿ ಚೆಕ್ ಮಾಡಿಸೋದು, ಅದು ಎಷ್ಟು ಫ್ಯೂಯಲ್ ಬರ್ನ್ ಮಾಡಿ ಎಷ್ಟು ಅಂಶ ಹೊಗೆ ಬಿಡ್ತದೆ ಅದು ಚೆಕ್ ಮಾಡಲಿಕ್ಕೆ ಎಮಿಷನ್ ಟೆಸ್ಟ್ ಅಂತ ಹೇಳ್ತಾರೆ. ಹಿರಿಯ ಆರೋಗ್ಯ ಅಧಿಕಾರಿ ಶ್ರೀ ರಾಜೇಶ್ ಪಾತಿರಂದು ನಮ್ಮ ಮಾತೆಲ್ಲ ಪರಿಸರನು ಪ್ರಕೃತಿನ ಒರಿಪಾವನ ಬೇಲೆನ್ ಮಲ್ತೊಂದಿಚ್ಚ ಪ್ರಕೃತಿರ್ದು ಉಪಯೋಗನ್ ಮಾತ್ರ ಪಡೆಪ ಈ ನಿಟ್ಟಿಡು ಇಂಚಿನ ಕಾರ್ಯಕ್ರಮಲೇನು ಮಲ್ತೊಂದುಲ್ಲ ಪಂಡು ತೆರಿಪಾಯಿರು. ಏನಪ್ಪ ಇದು ಪರಿಸರ ದಿನಾಚರಣೆ ಅಂತೇಳಿ ತಮಗೆಲ್ಲ ಒಂದು ಯೋಚನೆ ಬಂದಿರಬಹುದು. ಈ ಪರಿಸರ ಅಂತ ಅಂದರೆ ಏನು, ಪರಿಸರ ದಿನಾಚರಣೆ ಯಾಕಂದ್ರೆ ಇಷ್ಟೊಂದು ಗಂಭೀರವಾಗಿ ಮಾಡ್ತಾ ಇದ್ದಾರೆ ಎಂಬುದು ಇವತ್ತಿನ ಒಂದು ಯಕ್ಷ ಪ್ರಶ್ನೆಯಾಗಿದೆ. ನಾವೆಲ್ಲರೂ ಪರಿಸರವನ್ನು, ಪ್ರಕೃತಿಯನ್ನು ಉಳಿಸಿಕೊಳ್ಳುವಂಥ ಕೆಲಸವನ್ನು ಯಾರೂ ಮಾಡ್ತಾ ಇಲ್ಲ. ಪ್ರಕೃತಿಯಿಂದ ಉಪಯೋಗವನ್ನು ಪಡಿತಾ ಇದ್ದೇವೆ ವಿನ ಅದನ್ನು ಸಂರಕ್ಷಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇಲ್ಲ. ಹಾಗಾಗಿ ನಮ್ಮ ವಿಶ್ವಸಂಸ್ಥೆಯವರು ಈ ಒಂದು ಪರಿಸರ ದಿನಾಚರಣೆ ಹಾಗೆ ಪ್ರತಿಯೊಂದಕ್ಕೂ ಅದರದ್ದೇ ಆದಂಥ ಒಂದು ಮಹತ್ವವನ್ನು ಕೊಟ್ಟು ವಿಶ್ವ ಪರಿಸರ ದಿನಾಚರಣೆ, ವಿಶ್ವ ಭೂದಿನ, ವಿಶ್ವ ಜಲ ದಿನ ಅಂತ ಒಂದು ದಿನವನ್ನು ನಿಗದಿಪಡಿಸಿ ಅದರದ್ದೇ ಒಂದು ಮಹತ್ವವನ್ನು ತಿಳಿಸಬೇಕಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಗರಸಭಾ ಹಿರಿಯ ಆರೋಗ್ಯ ಅಧಿಕಾರಿ ಶ್ರೀ ಜಯಶಂಕರ್ ಹೆಗ್ಡೆ, ಮೊಗವೀರ ಶಾಲಾ ಮುಖ್ಯೋಪಾಧ್ಯಾಯರು ಶ್ರೀಮತಿ ವೇದಾವತಿ, ನಿವೃತ್ತ ಶಿಕ್ಷಕಿಯರು ಶ್ರೀಮತಿ ಸುಶೀಲಾ, ಸಾಜಿದ್ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ವೀಣಾ ಕುಮಾರಿ ಸಭೆ ಸ್ಥಾರಿಕೆ ಮಲ್ತೇರು.